ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಮಹಾವಿಷ್ಣು ತನ್ನ ನರಸಿಂಹ ಅವತಾರದಲ್ಲಿ ನೆಲೆ ನಿಂತಿರುವ ಗುಡ್ಡದ ಮೇಲಿರುವ ದೇವಾಲಯ ಹಾಗೂ ಈ ದೇವಾಲಯದಲ್ಲಿ ಮಹಾವಿಷ್ಣು 5 ರೂಪದಲ್ಲಿ ಯಾಕೆ ನೆಲೆ ನಿಂತಿದ್ದಾನೆ ಎನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ. ಪುರಾಣಗಳು ತಿಳಿಸುವ ಪ್ರಕಾರ ಬೆಟ್ಟದ ಮೇಲಿರುವ ಗುಹೆಯೊಂದರಲ್ಲಿ ಮಹರ್ಷಿ ಋಷ್ಯಶೃಂಗರ ಮಗನಾಗಿರುವ ಯಾದ ಮಹರ್ಷಿಗಳು ಮಹಾವಿಷ್ಣುವಿನ ತಪಸ್ಸನ್ನು ಆಚರಿಸುತ್ತಾರೆ. ತಪಸ್ಸಿಗೆ ಮೆಚ್ಚಿದ ಮಹಾವಿಷ್ಣು ಯಾದ ಮಹರ್ಷಿಗಳ ಎದುರು 5 ರೂಪಗಳಲ್ಲಿ ಅಂದರೆ ಜ್ವಾಲಾ ನರಸಿಂಹ, ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ, ಯೋಗಾನಂದ ನರಸಿಂಹ ಹಾಗೂ ಗಂಡ ಬೇರುಂಡ ನರಸಿಂಹ ಎನ್ನುವಂತಹ 5 ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆಗ ಮಹರ್ಷಿಗಳು ಈ 5 ರೂಪದಲ್ಲಿ ಇದೇ ಗುಹೆಯೊಳಗೆ ನೆಲೆ ನಿಲ್ಲಬೇಕೆಂದು ಮಹಾವಿಷ್ಣುವಿನಲ್ಲಿ ಬೇಡಿಕೊಂಡಾಗ ಮಹಾವಿಷ್ಣು ಅಲ್ಲಿಯೇ ನೆಲೆ ನಿಲ್ಲುತ್ತಾನೆ. ಈ ಕಾರಣದಿಂದಲೇ ಬೆಟ್ಟದ ಮೇಲಿರುವ ಸುಮಾರು 12 ಅಡಿ ಎತ್ತರ 30 ಅಡಿ ಉದ್ದದ ಗುಹೆಯಲ್ಲಿರುವ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ 5 ರೂಪದ ನರಸಿಂಹನನ್ನು ಕಾಣಬಹುದಾಗಿದೆ. ಹಾಗೂ ಈ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಮನದ ಕೋರಿಕೆಗಳು ಬಹಳ ಬೇಗನೆ ಈಡೇರುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಅಷ್ಟಕ್ಕೂ ಈ ಪುಣ್ಯಕ್ಷೇತ್ರ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಭಾರತದ ತೆಲಂಗಾಣ ರಾಜ್ಯದ ಭುವನಗಿರಿ ಜಿಲ್ಲೆಯ ಯಾದಗಿರಿ ಗುಡ್ಡದ ಶ್ರೀ ಯಾದಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ. ಇದನ್ನು ಯಾದಗಿರಿ ಗುಡ್ಡ ದೇವಾಲಯವೆನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.